ಎಂಡೋಸಲ್ಫನ್ ಮತ್ತು ಇತರ ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಆಶ್ರಯದಲ್ಲಿ ಮಣಿಪಾಲದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಅಂಗವಿಕಲ ಮಾಸಾಶನವು ಸಮರ್ಪಕವಾಗಿ 4 ತಿಂಗಳಿಂದ ಬಾಕಿಯಾಗಿಯೇ ಉಳಿದಿದೆ. ಮಾಸಾಶನವನ್ನು ಪ್ರತಿ ತಿಂಗಳ 15 ತಾರೀಕಿನ ಒಳಗೆ ಖಾತೆಗೆ ಜಮೆ ಮಾಡಬೇಕು. ಅಂಗವಿಕಲರಿಗೆ ನೋಡುವ ಮಾಸಿಕ ಪೋಷಣಾ ಭತ್ಯೆ ತೀರಾ ಕಡಿಮೆಯಾಗಿದ್ದು ಕ್ರಮವಾಗಿ 600 ರಿಂದ 5,000ಕ್ಕೂ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಅಂಗವಿಕಲರಿಗಾಗಿ ಇಲ್ಲಿವರೆಗೆ ಸರ್ಕಾರದಿಂದ ಕೊಡುತ್ತಿರುವಂತಹ ಮಾಸಿಕ ಪೋಷಣ ಭತ್ಯೆ ಆಗಸ್ಟ್ ಸೆಪ್ಟೆಂಬರ್ ಇಂದ ಬರ್ತಾ ಇಲ್ಲ. 3-4 ತಿಂಗಳಿಂದ ಈ ಒಂದು ಕಾರಣದಿಂದಾಗಿ ತುಂಬ ನೊಂದಿದ್ದಾರೆ. ಅವರು ವಿಚಾರಿಸಿದಾಗ K2 ಎನ್ನುವಂತಹ ಒಂದು ಟ್ರೆಜರಿಗೆ ಅಪ್ಲೋಡ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿಯೂ ಸಹ ಎಷ್ಟೋ ಜನರಿಂದ ಅದು ಡ್ರಾಪ್ ಔಟ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈ ಆಧಾರ್ ಕಾರ್ಡ್ ಏನೇನಿದೆ ಲಿಂಕ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಅನೇಕ ಜನರಿಗೆ ಇಂದು ಮಾಸಿಕ ಪೋಷಣ ಭತ್ಯೆ ಬರ್ತಾ ಇಲ್ಲ. ಈ ನ್ಯೂನ್ಯತೆಯನ್ನು ಅಂಗವಿಕಲರಿಗೆ ಏನಿದ್ದಾರೆ ಅವರಿಗೆ ಆಧಾರ್ ಕಾರ್ಡನ್ನು ಕಡ್ಡಾಯಗೊಳಿಸಿದೆ ಅಥವಾ ಒಂದು ವೇಳೆ ಅಂಥ ಸಂದರ್ಭಗಳಲ್ಲಿ ಅವರನ್ನ ಮನೆಯವರ ಪೋಷಕರ ಆಧಾರ್ ಕಾರ್ಡವನ್ನು ಸೇರಿಸಿಕೊಂಡು ಅವರಿಗೆ ಏನು ಕೊಡುವುದಿತ್ತೋ ಅದನ್ನು ಸಮರ್ಪಕವಾಗಿ ಪ್ರತಿ ತಿಂಗಳು 10ನೇ ತಾರೀಕಿಗೆ ಅವರ ಖಾತೆಗೆ ಜಮಾ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಮೊದಲೇ ನೊಂದಿರ್ತಾರೆ. ಈ ಒಂದು ಮಾಸಿಕ ಸಮಯಕ್ಕೆ ಬಂದಿದ್ದಾಗ ಅವರು ಮಾನಸಿಕವಾಗಿ ತೊಂದರೆ ಆಗುವಂಥ ಸಂದರ್ಭಗಳಿವೆ. ಆದ್ದರಿಂದ ಈ ಒಂದು ಸಂದರ್ಭ ನಾವು ಏನು ಹೇಳ್ತಾ ಇದೆ, ವಿಕಲಚೇತನ ಕೊಡುವಂತಹ ಯಾವುದೇ ಒಂದು ಸೌಲಭ್ಯ ಇರಲಿ ಅದು ಸಕಾಲಿಕವಾಗಿ ತಲುಪಬೇಕು. ಮಾನಸಿಕ ಅಸ್ವಸ್ಥ ಬುದ್ಧಿಮಾಂದ್ಯರಿಗೆ ಪಂಚಾಯತ್ನಲ್ಲಿ 5ರ ಅನುದಾನದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಹೀಗೆ ಹಲವಾರು ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರ ಮನವಿಯನ್ನು ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು ಅವರು ಸ್ವೀಕರಿಸಿದರು. ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ಅಂಚೆ ಬೈಂದೂರು ಕೊಂಡಿರುವವರಿಗೆ ತುಂಬಾ ತೊಂದರೆಯಾಗಿರುತ್ತದೆ. ಬಾಕಿ ಉಳಿದ ಎಲ್ಲಾ ಮೊತ್ತವನ್ನು